ಆರೋಗ್ಯ ಇಲಾಖೆಯ ವೈದ್ಯರ ಸೋಗಿನಲ್ಲಿ ಬಂದು ದಿನಗೂಲಿಗಳಾಗಿರುವ ಕ್ಯಾನ್ಸರ್ ರೋಗಿಗಳಿಂದ ಹಣ ಲಪಟಾಯಿಸಿರುವ ಘಟನೆಯೊಂದು ಉಡುಪಿ ಹಿರಿಯಡ್ಕ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕುಕ್ಕೆಹಳ್ಳಿಯಲ್ಲಿ ನಡೆದಿದೆ. ಸರಿಯಾದ ಪೋಷಣೆ ಇಲ್ಲದೆ ನರಳಾಡುತ್ತಿರುವ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಪ್ರತಿಷ್ಠಾನ ಸರ್ವ ಪ್ರಯತ್ನವನ್ನ ಮಾಡಲಿದೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರು ಈ ವಿಚಾರದ ಕುರಿತು ಮಾಹಿತಿಯನ್ನ ನೀಡಿದರು. ಕುಕ್ಕೆಹಳ್ಳಿಯ ಕೂಲಿ ಕಾರ್ಮಿಕ ಸುಬ್ಬಣ್ಣ ಹಾಗೂ ಬೇಬಿ ಕುಲಾಲ್ ವಂಚನೆಗೆ ಒಳಗಾಗಿರುವ ದಂಪತಿ. ಇವರಿಗೆ 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಒಬ್ಬ ಮಗಳಿದ್ದಾಳೆ. ಸುಮಾರು 4 ವರ್ಷಗಳ ಹಿಂದೆ ಬೇಬಿಯವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದು 2019ರಲ್ಲಿ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. 2022ರ ಫೆಬ್ರವರಿ 5ರಂದು ಮನೆಯಲ್ಲಿ ಬೇಬಿ ಒಬ್ಬರೇ ಇದ್ದಾಗ ಅಪರಿಚಿತರೊಬ್ಬರು ಬೈಕ್ನಲ್ಲಿ ಬಂದು ನಾವು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಬಂದಿರುವ ವೈದ್ಯ ಎಂದು ಪರಿಚಯಿಸಿಕೊಂಡರು. ನಿಮ್ಮ ಕ್ಯಾನ್ಸರ್ ಕಾಯಿಲೆಗೆ ಇನ್ನು 3 ಇಂಜೆಕ್ಷನ್ಗಳನ್ನು ನೀಡಬೇಕಾಗಿದೆ ಎಂದು ಇಲಾಖೆಗೆ ಸೂಚನೆ ಬಂದಿದೆ. ಇದರಿಂದ ನೀವು ಈಗಾಗಲೇ ಅನುಭವಿಸುತ್ತಿರುವ ನೋವು ಸಂಪೂರ್ಣವಾಗಿ ದೂರವಾಗಲಿದೆ ಎಂದು ನಂಬಿಸಿದರು. ಸದ್ಯ ಸರ್ಕಾರಿ ಫಾರ್ಮಸಿಯಲ್ಲಿ ಈ ಔಷಧಿ ಸ್ಟಾಕ್ ಮುಗಿದಿರುವುದರಿಂದ ಅದು ಬರುವ ತನಕ ಕೊಂಚ ತಡವಾಗಬಹುದು. ಅದಕ್ಕಾಗಿ ಮಂಗಳೂರಿನ ಕೆಲವು ಖಾಸಗಿ ಫಾರ್ಮಸಿಗಳಿಂದ ನಾವೇ ಈ ಔಷಧಿ ತಂದು ನೀಡುತ್ತೇವೆ. ಅದಕ್ಕಾಗಿ ಒಟ್ಟು 18,000 ರೂಪಾಯಿ ವೆಚ್ಚವಾಗುತ್ತದೆ ಎಂದಿದ್ರು. ವಂಚಕ ವೈದ್ಯರ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಬೆಳೆಸಿಕೊಂಡಿದ್ದ ಬೇಬಿಯವರು ತಮ್ಮಲ್ಲಿದ್ದ ಹಣವನ್ನು ಸಂಗ್ರಹಿಸಿ ಹಾಗೂ ಸಾಲ ಮಾಡಿಕೊಂಡು ಒಟ್ಟು 18,000 ರೂಪಾಯಿ ಹಣವನ್ನು ಅವರಿಗೆ ನೀಡಿದ್ರು. ಹಿಂದೆ ಔಷಧಿ ತರುತ್ತೇವೆ ಎಂದು ಹೇಳಿ ಅವರಿಬ್ಬರು ಅಲ್ಲಿಂದ ಪರಾರಿಯಾದರು. ತಾವು ಮೋಸ ಹೋಗಿರಬಹುದೆಂದು ಶಂಕಿಸಿದ ದಂಪತಿ ಕುಟುಂಬದ ವೈದ್ಯೆ ಡಾಕ್ಟರ್ ಸುಮಾ ಶಶಿಕರಣ್ ಶೆಟ್ಟಿ ಅವರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಹಣ ಪಡೆದುಕೊಂಡವರು ನಕಲಿ ವೈದ್ಯರು ಎಂಬುದಾಗಿ ಇವರಿಗೆ ಮನದಟ್ಟುವಾಯಿತು. ಈ ಬಗ್ಗೆ ಪ್ರತಿಷ್ಠಾನವನ್ನ ಸಂಪರ್ಕಿಸಿದ ಇವರು ತಕ್ಷಣವೇ ಹಿರಿಯಡ್ಕ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕಳೆದ 1 ತಿಂಗಳಿಂದ ಈ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ ಎಂದು ಡಾಕ್ಟರ್ ಶಾನ್ಭೋಗ್ ತಿಳಿಸಿದ್ದಾರೆ. ಹಳ್ಳಿಯ ಸುಬ್ಬಣ್ಣ ಮತ್ತು ಬೇಬಿ ಕುಲಾಲ್ ದಂಪತಿಯ ಈ ಪ್ರಕರಣ ತುಂಬಾ ಮನಕೊಲುಕುವ ದುರಂತ ಆಗಿದೆ. ಇದರಲ್ಲಿ ಅಮಾಯಕ ದಂಪತಿಗಳು 18,000 ರೂಪಾಯಿಗಳು ಕಳೆದುಕೊಂಡಿದ್ದಾರೆ. ಈಗ 18,000 ರೂಪಾಯಿ ಮೊತ್ತ ಎಷ್ಟು ಅಂತೇಳಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಆದರೆ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವ ಬೇಬಿ ಕುಲಾಲ್ ಅವರಿಗೆ ಸರ್ಜರಿ ಆಗಿ 3 ವರ್ಷ ಆಯಿತು. ಈಗ ಅಪರಿಮಿತ ನೋವು, ಆ ನೋವನ್ನು ನಾವು ಕಡಿಮೆ ಮಾಡ್ತೇವೆ ಅಂತ ಹೇಳಿ ಅಪರಿಚಿತರಿಬ್ಬರು ಬಂದು ನಾವು ಆರೋಗ್ಯ ಇಲಾಖೆಯಿಂದ ಬಂದವರು ಅಂತ ಹೇಳಿ ಇವರ ಹತ್ರ 18,000 ರೂಪಾಯಿಗಳನ್ನು ಲಪಟಾಯಿಸಿ ತೆಗೆದುಕೊಂಡು ಹೋಗಿದ್ದಾರೆ. ಎಷ್ಟು ದುಃಖದ ವಿಚಾರ ಅಂತ ಹೇಳಿದರೆ, ಅದಕ್ಕೆ ಈ ಪತ್ರಿಕಾಗೋಷ್ಠಿ ನಾವು ಕರೆದ ಉದ್ದೇಶ ಏನಂತ ಹೇಳಿದರೆ, ಇದು ಸಾಕಷ್ಟು ಜನಜಾಗೃತಿ ಆಗಬೇಕು. ಇನ್ನು ಮುಂದೆ ಯಾರಿಗೂ ಹೀಗಾಗಬಾರ್ದು. ಮಾತ್ರ ಅಲ್ಲ, ಈ ಹಿಂದೆ ಉಪ್ಪಿನಂಗಡಿಯ ಗೋಳಿತೊಟ್ಟು ಎಂಬಲ್ಲಿ ಒಬ್ಬ ಎಂಡೋಸಲ್ಫಾನ್ ಸಂತ್ರಸ್ತ ಬಾಲಕನಿಗೂ ಹೀಗೆ ಆಗಿತ್ತು. ಅಲ್ಲಿ 20,000 ರೂಪಾಯಿ ತೆಗೆದುಕೊಂಡು ಹೋಗಿದ್ರು. ಅಮೆರಿಕದಿಂದ ಒಂದು ಮದ್ದು ಬಂದಿದೆ, ನೋವು ಉಪಶಮನ ಮಾಡುವ ಮದ್ದು ಬಂದಿದೆ. ಅದನ್ನು ತೆಗೆದುಕೊಂಡ್ರೆ ಹುಡುಗ ಸರಿಯಾಗಿ ನಡೆದಾಡ್ತಾನೆ, ಶಾಲೆಗೂ ಹೋಗ್ಬೋದು ಅಂತ ಹೇಳಿ ಆಸೆ ತೋರಿಸಿ 20,000 ರೂಪಾಯಿ ತೆಗೆದುಕೊಂಡು ಹೋದ. ಆದರೆ 1 ಗಂಟೆಯೊಳಗಾಗಿ ನಮ್ಮ ವಾಲಂಟಿಯರ್ಸ್ ಎಲ್ಲ ಸರಿಯಾದ ಕೆಲಸ ಮಾಡಿ ಆ 20,000 ರೂಪಾಯಿ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಆದರೆ ಇದರಲ್ಲಿ ಪೊಲೀಸರು ಈಗೇನಾದರೂ ಮನಸ್ಸು ಮಾಡಿದರೆ ಮಾತ್ರ ಹಣ ಹಿಂದೆ ಪಡಿಬಹುದು. ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಇದಕ್ಕೆ ಬೇಕಾದ ಎಲ್ಲ ತಾಂತ್ರಿಕತೆ ಇದೆ. ಯಾವ ಟವರ್ನಲ್ಲಿ ಆ ಮನುಷ್ಯ ವೈದ್ಯ ಅಂತ ಹೇಳಿಸಿಕೊಳ್ಳುವ ಮಾತಾಡ್ತಾ ಇದ್ದಾನೆ ಎಂಬುದನ್ನು ತಿಳಿಯಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಶೀಘ್ರವಾಗಿ ಈ ದಂಪತಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ನಾವು ಪೊಲೀಸ್ ಹತ್ರ ವಿನಂತಿ ಮಾಡ್ತೇವೆ. ಸುಬ್ಬಣ್ಣ ದಂಪತಿ ಡಾಕ್ಟರ್ ಶಶಿಕಿರಣ್ ಶೆಟ್ಟಿಯವರ ಸಹಾಯದಿಂದ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನ ಸಂಪರ್ಕಿಸಿದ್ರು. ತಕ್ಷಣವೇ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ ಹಾಗೂ ಉಡುಪಿಯ ಪೊಲೀಸ್ ಸ್ಟೇಷನ್ನಲ್ಲಿಯೂ ದೂರು ದಾಖಲಿಸಲಾಯಿತು. 1 ತಿಂಗಳಿಂದ ತನಿಖೆ ನಡೆಯುತ್ತಿದೆ. ಇಂಜೆಕ್ಷನ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಮಂಗಳೂರಿಗೆ ಹೋಗಿ ಬರೋಕ್ಕಾಗೋದಿಲ್ಲ. ಇಲ್ಲದೆ ಹಣ ಕೊಟ್ಟರೆ ನಾನು ತರ್ತೇನೆ, ಅದಕ್ಕೆ ಹಾಗೆ ಮತ್ತೆ ಡೈರೆಕ್ಟ್ ಹಾಕಬೇಕು ಅಂತೆಲ್ಲ ಹೇಳಿದ್ರು. ಮತ್ತೆ ಕಡೆ ಆಲೋಚನೆ ಮಾಡಿ ಇವಳು ಒಬ್ಬಳೇ ಇದ್ದಿದ್ದು ಮನೆ.
ನಮ್ಮ ಎಫ್ ಡಬ್ಲ್ಯೂಸಿಂದ ಡಾಕ್ಟ್ರು ಬಂದಿದ್ದು ನಾನು. ನಮಗೆ ನಿಮ್ಮದು ಅರ್ಜಿ ಇತ್ತು, ನಮ್ಮಲ್ಲಿಂದ ಕಳಿಸಿದ್ದು ಏನೆಲ್ಲ ಹೇಳಿ ನಮಗೆ ಮನಸ್ಸಿಗೆ ಹೌದಂತ ಬೇಕಾದ್ರೆ ಹಣ ಕೊಟ್ಟು ಒಂದು 10 ನಿಮಿಷದಲ್ಲಿ ಸ್ವಲ್ಪ ಜನ ಹೀಗಾಗಿ ಡಾಕ್ಟ್ರ್ ಅವರು ಸುಮಾರು ಡಾಕ್ಟ್ರ್ ಹತ್ರ ಹೋಯ್ತು. ಹೀಗಾಯ್ತು ಅಂತ ಅವ್ರು ಫೋನ್ ಮಾಡಿದ್ರು. ಒಂದು 2 ಮಾತೇನೋ ಅವ್ರ ಫೋನಿಗೆ ಸಿಕ್ಕಿದ್ರು. ಅದಕ್ಕೆ ಮತ್ತೆ ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಟ್ಟು ಬನ್ನಿ ಅಂತ ಹೇಳಿ ಡೈರೆಕ್ಟರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅದೇ ಅವರು ನಾವೇನು ಮಾಡೋದು, ನಾವೇನು ಸಿಕ್ಕಿ ನೋಡ್ತೇವೆ ಮತ್ತು ನಮಗೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.